ಕುಡ್ಲ ವಿಧಾನಸಭಾ ಕ್ಷೇತ್ರದ ಶಾಸಕರು ಶ್ರೀ ಯುಟಿ ಖಾದರ್ ಉಳ್ಳಾಲ ಪರಿಸರದ ಟೆಂಪೋ ಚಾಲಕ ಮಾಲಕರಿಗೆ ಒದಗಾಯಿನ ಆಹಾರ ಸಾಮಗ್ರಿಗಳ ಕಿಟ್ಟಲೆಯನ್ನು ಕಾಂಗ್ರೆಸ್ ಕರಾವಳಿ ವಲಯ ಅಲ್ಪಸಂಖ್ಯಾತ ವಿಭಾಗದ ಅಧ್ಯಕ್ಷರು ಶ್ರೀ ಯುಬಿ ಸಲೀಂ ಮುತಾಲಿಕೆಡು ಅಂಗಾರ ವಿತರಣೆ ಮಾಡ್ತಾರೆ. ಟಿಕ್ಕಿನಕ್ಕಲು ಏರ್ಲ ಪರಿಹಾರಕ್ಕೆ ನೆಕ್ ತುಂಬಲ ಏನಿಲ್ಲ ಟಿಕ್ಕಂದ್ರೆ ಹಾಕಲಿ ಮಾತಾರಿಲ್ಲ ಸೋಷಿಯಲ್ ಡಿಸ್ಟೆನ್ಸ್ ಕೊಡುತ್ತೆ. ಅವು ಟಿವಿಲಿ ಬಂದಾಗ ಅವರೇ ನೆರೆದೋಗ್ತಾರೆ ಬಗ್ಗೆ ಎಲ್ಲ ಚೂರು ದೂರ ಎಲ್ಲ ಬೇರೆ ತನ್ನ ಕ್ಷೇತ್ರ ವ್ಯಾಪ್ತಿದ ಹೆಚ್ಚಿನ ಮಾತಾ ಜನಗಳಿಗೆ ಆಹಾರ ಸಾಮಗ್ರಿ ಕಿಟ್ಲೆಯನ್ನು ಒದಗಾಯಿನ ಶಾಸಕರು ಶ್ರೀ ಯುಟಿ ಖಾದರ್ ಉಳ್ಳಾಲ ವಲಯದ ಟೆಂಪೋ ಚಾಲಕ ಮಾಲಕರನ್ನ ಬೇಡಿಕೆಗೆ ಸ್ಪಂದಿಸಾದು ಆಕ್ಲೆಗಳ ಆಹಾರ ಸಾಮಗ್ರಿ ಕಿಟ್ಲೆಯನ್ನು ವ್ಯವಸ್ಥೆ ಮಲ್ತದಿತ್ತೇರು. ಶಾಸಕರನ್ನ ಅನುಪಸ್ಥಿತಿಡು ಶ್ರೀ ಯುಬಿ ಸಲೀಂ ಬೊಕ್ಕ ಕಾಂಗ್ರೆಸ್ ಪ್ರಮುಖರು ಅಂಗಾರ ಇದೆತ ವಿತರಣೆ ನಡಪಾಯಿರು. ಶಾಸಕರು ಶ್ರೀ ಯುಟಿ ಖಾದರ್ ತನ್ನ ಕ್ಷೇತ್ರದ ಮಾತಾ ವರ್ಗದಕ್ಲೆಗೆ ಆಹಾರ ಕಿಟ್ಲೆಯನ್ನು ಒದಗಾದರು. ಇನಿ ಅರೆನ ಅನುಪಸ್ಥಿತಿಡು ತಂಕ್ಲೇಕೊರ್ನ ಜವಾಬ್ದಾರಿದ ಪ್ರಕಾರ ತೊಕ್ಕೋಟು ಉಳ್ಳಾಲ ಪರಿಸರದ ಟೆಂಪೋ ಚಾಲಕ ಮಾಲಕರಿಗೆ ಆಹಾರ ಸಾಮಗ್ರಿಲದ ಕಿಟ್ಟನ್ನು ವಿತರಣೆ ಮತದ ಪಂಡದು ಶ್ರೀ ಯುಬಿ ಸಲೀಂ ತೆರಿಪಾಯರು. ಕೋವಿಡ್-19 ಅನ್ನುವ ರೋಗ ಇಡೀ ಜಗತ್ತಿನಾದ್ಯಂತ ಹರಡಿರುವಂಥ ಈ ಸಂದರ್ಭದಲ್ಲಿ ಕಳೆದ 2 ತಿಂಗಳಿಗಿಂತಲೂ ಮಿಕ್ಕಿ ಇಡೀ ದೇಶದಾದ್ಯಂತ ಲಾಕ್ಡೌನ್ ಇರುವಂಥ ಈ ಕಾಲಘಟ್ಟದಲ್ಲಿ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಶ್ರಮಿಕ ವರ್ಗದ ಜನರು, ರಿಕ್ಷಾ ಚಾಲಕರು, ಮೆಕ್ಯಾನಿಕ್ಗಳು, ಅದೇ ರೀತಿ ಟೈಲರ್ ವೃತ್ತಿಯಲ್ಲಿರುವವರಿಗೂ ಇನ್ನೂ ಅನೇಕ ಬೇರೆ ಬೇರೆ ವಿಭಾಗಗಳ ಜನರಿಗೆ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಶಾಸಕರು, ನಮ್ಮೆಲ್ಲರ ನಾಯಕರಾದಂಥ ಮಾನ್ಯ ಮಾಜಿ ಸಚಿವರಾದ ಯುಟಿ ಖಾದರ್ ಅವರ ನೇತೃತ್ವದಲ್ಲಿ
ದಿನಸಿ ಅಕ್ಕಿ ಹಾಗೂ ಸಾಮಗ್ರಿಗಳನ್ನು ವಿತರಣೆಯನ್ನು ನಿರಂತರವಾಗಿ ಮಾಡ್ತಾ ಬಂದಿದ್ದು. ಇದರ ಭಾಗವಾಗಿ ಇವತ್ತು ಯುಟಿ ಖಾದರ್ ಅವರ ಈ ಆಹಾರ ಕಿಟ್ ಏನಿದೆಯೋ ಇದನ್ನು ಅವರ ಅನುಪಸ್ಥಿತಿಯಲ್ಲಿ ನಮಗೆ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಯನ್ನು ಇವತ್ತು ತೊಕ್ಕೋಟು ಹಾಗೂ ಉಳ್ಳಾಳ ಟೆಂಪೋ ಮಾಲಕ ಹಾಗೂ ಚಾಲಕರಿಗೆ ಇವತ್ತು ವಿತರಣೆಯನ್ನು ಮಾಡಲಾಗುವುದು. ಜನರ ಹಿತಕ್ಕಾಗಿ ನಿರಂತರವಾಗಿ ದುಡಿಯುತ್ತಾ ಬಂದಿರತಕ್ಕಂಥ ನಮ್ಮ ಇವರ ಪರವಾಗಿರ್ತಕ್ಕಂಥ ಒಂದು ಕಾಳಜಿಯ ಭಾಗವಾಗಿದೆ ಇವತ್ತು ಯುಟಿ ಖಾದರ್ ಅವರು ಈ ಭಾಗದ ಎಲ್ಲ ಶ್ರಮಿಕ ವರ್ಗದ ಜನರಿಗೆ ನೀಡ್ತಾ ಇದ್ದಾರೆ. ಅದೇ ರೀತಿ ಸರ್ವೇ ಜನ ಸುಖೀನೋ ಭವಂತು ಅನ್ನುವ ಒಂದು ಭಾವನೆಯಿಂದ ಇವತ್ತು ಜನರ ಕಷ್ಟವನ್ನು ಅರ್ಥ ಮಾಡಿಕೊಂಡು ಕಾಂಗ್ರೆಸ್ ಪಕ್ಷದ ಪರವಾಗಿ ನಮ್ಮ ನಾಯಕರು ಯುಟಿ ಖಾದರ್ ಅವರು ಈ ಕೆಲಸ ಕಾರ್ಯಗಳನ್ನು ನಿರಂತರವಾಗಿ ಮಾಡ್ತಾ ಬಂದಿದ್ದಾರೆ. ಇದರ ಭಾಗವಾಗಿ ಇವತ್ತು ನಾವು ತೊಕ್ಕೋಟು ಪರಿಸರದಲ್ಲಿ ಟೆಂಪೋ ಉಳ್ಳಾಳ ಹಾಗೂ ತೊಕ್ಕೋಟು ಟೆಂಪೋ ಚಾಲಕರಿಗೆ ಇವತ್ತು ನಾವು ಕಿಟ್ ಇವತ್ತು ಆಹಾರ ಸಾಮಗ್ರಿಗಳ ಕಿಟ್ಟನ್ನು ನೀಡುತ್ತಾ ಇದ್ದೇವೆ. ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಎಲ್ಲ ಈ ಟೆಂಪೋ ಚಾಲಕರು ಬಂದು ಇವತ್ತು ನಮ್ಮೊಂದಿಗಿದ್ದಾರೆ. ಕಷ್ಟದ ಸಂದರ್ಭ ಜನಕುಲ ಒಟ್ಟಿಗೆ ತಾನು ಲೇಪಂಡದು ಶಾಸಕರು ಶ್ರೀ ಯುಟಿ ಖಾದರ್ ತೋಜಾದು ಕೊಡ್ತೇರು. ಸುಮಾರು 30,000 ಹೆಚ್ಚಿಗೆ ಆಹಾರ ಕಿಟ್ಲೆಯನ್ನು ವಿತರಣೆ ಮತದೇರು ಪಂಡದು ದಕ್ಷಿಣ ಕನ್ನಡ ಜಿಲ್ಲಾ ಟೂರಿಸ್ಟ್ ಬೊಕ್ಕ ಮ್ಯಾಕ್ಸಿ ಕ್ಯಾಬ್ ಚಾಲಕ ಮಾಲಕ ಸಂಘದ ಅಧ್ಯಕ್ಷರು ಶ್ರೀ ದಿನೇಶ್ ಕುಂಪಲ ತೆರಿಪಾಯರು. ತೊಕ್ಕೋಟು ಉಳ್ಳಾಲ ಭಾಗದ ಗೂಡ್ಸ್ ಚಾಲಕರಿಗೆ ಇವತ್ತು ಕೊರೋನಾದ ಸಂಕಷ್ಟದಿಂದ ಇರುವಂಥ ಗೂಡ್ಸ್ ಚಾಲಕರಿಗೆ ಇವತ್ತು ಸನ್ಮಾನ್ಯ ಯುಟಿ ಖಾದರ್ ಅವರು ಆಹಾರದ ಕಿಟ್ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕರಾವಳಿ ಭಾಗದ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರಾದಂಥ UB ಸಲೀಮ್ರವರಿದ್ದಾರೆ. ಅವರನ್ನು ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಮಾಡ್ತಾಯಿದ್ದೇನೆ. ಅದೇ ರೀತಿ ಮಾಜಿ ಪುರಸಭಾ ಅಧ್ಯಕ್ಷರಾದಂಥ ಕುಂಜಮೋನಕ್ಕನವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಮಾಡ್ತಿದ್ದೇನೆ. ಈ ಭಾಗದ ಯುವ ನಾಯಕರು ಪುರಸಭೆಯ ನಗರಸಭೆಯ ಕೌನ್ಸಿಲರ್ ಆದಂಥ ಬಾಸಿಲ್ ಡಿಸೋಜರವರಿದ್ದಾರೆ. ಅವರನ್ನು ಕೂಡ ನಾನು ಈ ಮೂಲಕ ಸ್ವಾಗತವನ್ನು ಬಯಸ್ತಿದ್ದೇನೆ. ಅದೇ ರೀತಿ ಕಾಂಗ್ರೆಸ್ ಪಕ್ಷದ ನಾಯಕರಾದಂಥ ಮನ್ಸೂರ್ರವರಿದ್ದಾರೆ, ಮತ್ತು ನಾಗೇಶ್ ಶೆಟ್ಟಿ ತೊಕ್ಕೋಟ್ರವರಿದ್ದಾರೆ, ಕರೀಮ್ರವರಿದ್ದಾರೆ. ಅದೇ ರೀತಿ ಈ ಭಾಗದ ಚಾಲಕ ವರ್ಗದ ನಾಯಕರುಗಳಿದ್ದಾರೆ. ಇವರನ್ನೆಲ್ಲರನ್ನು ಸ್ವಾಗತಿಸಿ ಇವತ್ತು ಕೊರೋನಾ ಸಂಕಷ್ಟ ಇಡೀ ಪ್ರಪಂಚಕ್ಕೆ ಹಬ್ಬಿದೆ. ಅದರಲ್ಲೂ ಕೂಡ ನಮ್ಮ ಕ್ಷೇತ್ರದಲ್ಲಿ ಯಾರೂ ಕೂಡ ಉಪವಾಸದಿಂದ ಇರಬಾರ್ದು ಎಂಬ ಒಂದು ನೆಲೆಗಟ್ಟಿನ ಅಡಿಯಲ್ಲಿ ನಮ್ಮ ಜನಪ್ರಿಯ ಶಾಸಕರಾದಂಥ ಈ ಶ್ರೀಯುತ ಯುಟಿ ಖಾದರ್ ಅವರು ಆಹಾರದ ಪೊಟ್ಟಣವನ್ನು ಇವತ್ತೊಂದು ಕೊಡಬೇಕಾಗಿ ನಮ್ಮಲ್ಲಿ ವಿನಂತಿಯನ್ನು ಮಾಡಿದ್ದಾರೆ. ಅವರು ಇವತ್ತು ಕಾರ್ಯಕ್ರಮದ ಮೇಲೆಗೆ ಬೆಂಗಳೂರಿಗೆ ಹೋಗಿದ್ದರಿಂದ ಅವರ ಅನುಪಸ್ಥಿತಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಾವು ಮಾಡ್ತಿದ್ದೇವೆ. ಎಂದೆಂದಿಗೂ ನಿಮ್ಮ ಕಷ್ಟದ ಜೊತೆಗೆ ನಾನು ನಿಮ್ಮ ಕಷ್ಟದ ಭಾಗವನ್ನು ನಾನು ಕೂಡ ತಗೊಳ್ತೇನೆ ಎಂಬ ಭರವಸೆಯೊಂದಿಗೆ ಇವತ್ತು ಈ ಕಾರ್ಯಕ್ರಮವನ್ನು ಮಾಡಿದ್ದೇನೆ. ನಿಜವಾಗಿಯೂ ಎಲ್ಲರ ಪರವಾಗಿ, ಎಲ್ಲ ಜನಸಮೂಹದ ಪರವಾಗಿ ಶ್ರೀಯುತ ಯುಟಿ ಖಾದರ್ ಅವರಿಗೆ ತುಂಬ ಹೃದಯದ ಅಭಿನಂದನೆಯನ್ನು ನಾನು ಈ ಸಂದರ್ಭದಲ್ಲಿ ಕೊಡುತ್ತಾ, ಮುಂದಿನ ದಿನಗಳಲ್ಲಿ ಕೂಡ ಇಲ್ಲಿಯ ತನಕ ಸಾಧಾರಣ 30,000ಕ್ಕಿಂತಲೂ ಹೆಚ್ಚು ಬಡ ಬಗ್ಗರಿಗೆ ಆಹಾರದ ಕಿಟ್ಟನ್ನು ವಿತರಿಸಿದಂಥ ಜನ ಮೆಚ್ಚಿದ ನಾಯಕ ಯುಟಿ ಖಾದರ್ ಅವರಿಗೆ ಮಗದೊಮ್ಮೆ ತಮ್ಮೆಲ್ಲರ ಪರವಾಗಿ ಅಭಿನಂದನೆ ಸಲ್ಲಿಸುವ ಮೂಲಕ ಅವರಿಗೆ ಇನ್ನಷ್ಟು ಬಡವರ ಕಷ್ಟಕ್ಕೆ ಸ್ಪಂದನೆ ಮಾಡಲು ಭಗವಂತ ಶಕ್ತಿಯನ್ನು ಕೊಡಲಿ ಅಂತ ಹೇಳುತ್ತಾ ನನ್ನ ಮಾತನ್ನು ಮುಗಿಸುತ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕಷ್ಟಡು ಉಪ್ಪುನಕಲ ಬೇಡಿಕೆಗೆ ಸ್ಪಂದಿಸಾದು ಮಾತ್ರೆಗಳ ಆಹಾರ ಸಾಮಗ್ರಿಲೇನು ಶಾಸಕರು ಒದಗಾದರು ಪಂಡದು ಉಳ್ಳಾಲ ನಗರಸಭಾ ಸದಸ್ಯರು ಶ್ರೀ ಬಾಸಿಲ್ ಡಿಸೋಜ ತೆರಿಪಾಯರು. ಕೊರೋನಾದೊಂದು ಕಾಯಿಲೆ ಆದಷ್ಟು ಬೇಗ ಅದು ಗುಣಪಡಿಸಬೇಕು ದೇವರು. ಈಗ ತಾನೇ ನಮ್ಮ ಯುಟಿ ಖಾದರ್ ಅವರು ಮಾಜಿ ಸಚಿವರಾದ ಎಲ್ಲ ಟೆಂಪೋ ಡ್ರೈವರು, ಜೀಪ್ ಡ್ರೈವರು, ಮೆಟಲ್ ಡ್ರೈವರು, ರಿಕ್ಷಾ ಡ್ರೈವರಿಗೆಲ್ಲ ಕಿಟ್ಟನ್ನು ವಿತರಣೆ ಮಾಡಿದ್ದಾರೆ. ಇದೊಂದು ಬಡವರಿಗೆ, ಭಾರಿ ಕಷ್ಟದವರು ಇದ್ದವರಿಗೆ ಇದೊಂದು ಕಿಟ್ಟು ಕೊಡೋದು. ನಮ್ಮ ಕಾರ್ಯಕ್ರಮದಲ್ಲಿ ಸಲೀಮ್ನವರು, ಮಾಜಿ ಅಧ್ಯಕ್ಷರ ಕುಂಜಮೋನಕ್ಕನವರು, ದಿನೇಶ್ನವರು ಎಲ್ಲರೂ ನಮ್ಮೊಟ್ಟಿಗೆ ಇದ್ದಾರೆ. ಈ ಕಿಟ್ಟು ಬಡವರಿಗೆ ಮಾತ್ರ ಕೊಡೋದು, ಯಾರು ಕಷ್ಟದಲ್ಲಿದ್ದಾರೆ ಅವರಿಗೊಂದು ಸಣ್ಣ ಮಟ್ಟದಲ್ಲಿ ಒಂದು ಕಿಟ್ಟು ಕೊಡೋದು. ಇದು ಆದಷ್ಟು ಬೇಗ ಈ ಕೊರೋನಾನು ದೇವರು ಗುಣಪಡಿಸಬೇಕಂತ ಕೇಳ್ತಾರೆ. ಉಳ್ಳಾಲ ನಗರಸಭಾ ಮಾಜಿ ಅಧ್ಯಕ್ಷರು ಶ್ರೀ ಹುಸೇನ್ ಕುಂಜಿಮೋನು, ಕಾಂಗ್ರೆಸ್ ಪ್ರಮುಖರು ಸರ್ವಶ್ರೀ ಮನ್ಸೂರ್, ಕರೀಂ, ಅರುಣ್ ಕಾಪಿಕಾಡ್, ಕಿಶೋರ್ ಭಟ್ನಗರ, ನಾಗೇಶ್ ಶೆಟ್ಟಿ ಇಂಚಿತಿ ಪ್ರಮುಖರು ಈ ಪೊರ್ತು ಒಟ್ಟಿಗೆ ಇತ್ತೇರು.